ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಯುವಕರು ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ತಾ ಇದ್ದಾರೆ. ರಾಕೇಶ್ ಅವರ ಹೃದಯಾಘಾತದಲ್ಲಿ ಅವರು ಸಾವನ್ನಪ್ತಾರೆ ಅಂತ ಬಂದಾಗ ಅಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರು ಇದ್ರು. ಅಲ್ಲಿ ಯಾರಾದರೂ ಒಬ್ರು CPR ಮಾಡಲಿಕ್ಕೆ ಗೊತ್ತಿದ್ರೆ, ಯಾರಾದರೂ ಒಬ್ರು CPR ಮಾಡ್ತಾ ಇದ್ದಿದ್ರೆ ಪಾಪ ನಮ್ಮ ರಾಕೇಶ್ ಅವರ ಜೀವ ಬದುಕಿ ಉಳಿಯಬಹುದಿತ್ತೇನೋ ಅನ್ನುವಂತಹ ಮಾತುಗಳು. ಹಾಗಿದ್ದಾಗ CPR ಮಾಡುವಂಥದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ತಾವು ಅನ್ಕೊಳ್ಬಹುದು, ಡಾಕ್ಟರ್ಗಳಾದರೆ ಮಾಡ್ತಾರೆ, ಡಾಕ್ಟರ್ಗಳಿಗೆ ಮಾತ್ರ CPR ಮಾಡಲಿಕ್ಕೆ ಗೊತ್ತಿರುತ್ತೆ, ನಮಗೇನು ಗೊತ್ತಿರುತ್ತೆ ಅನ್ನೋಂಥದ್ದು. ಇಲ್ಲ, ಅದು ಶುದ್ಧ ಸುಳ್ಳು. ಯಾಕಂತ ಬಂದಾಗ ನಮ್ಮ ಜೊತೆ ಸಾಕೀತ್ ಅನ್ನುವಂತಹ ಹುಡುಗ ಇದ್ದಾರೆ ಒಬ್ರು. ಅಂದರೆ KMCಯಲ್ಲಿ ಇವರು ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 45 ವರ್ಷದ ಮಹಿಳೆಯ ಜೀವವನ್ನ CPR ಮಾಡುವ ಮೂಲಕ ಈ ನಮ್ಮ ಸಾಕೀತ್ ಅವರು ಬದುಕಿ ಉಳಿಸಿದ್ದಾರೆ. 1 ವರ್ಷದ ಹಿಂದೆ ಆಗಿರುವಂತಹ ನೈಜ ಘಟನೆ ಇದು. ಮಂಗಳೂರಿನಲ್ಲಿ ಬಹಳಷ್ಟು ಸುದ್ದಿಯನ್ನು ಕೂಡ ಮಾಡಿತ್ತು. ಹಾಗಿದ್ದಾಗ ನಮ್ಮ ಜೊತೆ ಸಾಕೀತ್ ಅವರು ಇದ್ದಾರೆ. ಸಾಕೀತ್ ಅವರೇ ನಮಸ್ತೆ. ಯಾಕಂದ್ರೆ ತಾವು 1 ವರ್ಷದ ಹಿಂದೆ ಮಾಡಿರುವಂತಹ ಕೆಲಸ, ಯಾಕಂದ್ರೆ CPR ಮಾಡಿ ಒಂದು ಮಹಿಳೆಯ ಜೀವವನ್ನ ಉಳಿಸಿದ್ರಿ, 42 ವರ್ಷದ ಮಹಿಳೆಯ ಜೀವನ ಉಳಿಸಿದ್ರಿ. ಸೊ ಹಾಗಿದ್ದಾಗ ಬಹಳ ಜನರಿಗೆ ಒಂದು ವಿಚಾರ ಇದೆ, ತುಳುಟ ಪಾತ್ರಲಿ ಅದೇ ಜನ ಕೊಂಚಿ ಟೆನ್ಷನ್ ಉಂಟು ಪಂಡಾಗ CPR ಮನ್ಪೊಲಿ ಅಂಡ್ ಡಾಕ್ಟರ್ ನಕಲು ಮಲ್ಪೊಲಿ, ನಾರ್ಮಲ್ ಜನಕ್ಕೂ ಎಂಚ ಮಲ್ಪೊಲಿ ಪನ್ಮಂಚ ವಿಚಾರ ಈರೆಂಚ ಮಲ್ತಾರೆ ಸರ್ 1 ವರ್ಷದ್ದು 1 ವರ್ಷ ಪಂಡ ಬಣ್ಣಗನೆ ಪೇಷಂಟ್ ಅರೆಸ್ಟ್ ಆನ್ ಪಂಡ ಕಾರ್ಡಿಯಕ್ ಅರೆಸ್ಟ್ ಆನ್ ಓಕೆ ಪಂಡ ಎಂಕಲೊಟ್ಟು ಪ್ಯಾರಾಮೆಡಿಕಲ್ ಇತ್ತೇರು ಆರ್ ಪಂಡ ವೆಂಟಿಲೇಟರ್ ಗೆ ಪೂರ ರೆಡಿ ಮಾಡ್ತಾ ಇತ್ತೇರು ಬಕ್ಕ ಎಂಡ CPR ಕೊರ ಬಂಡೇರು ಓಕೆ ಇಂಕ ಒಂತೆಂತ ಗೊತ್ತಿತ್ತು ಬಂಡ ಮುಲ್ಪ ತೂತಿನ ಬಕ್ಕ ಬ್ರದರ್ ನಕ ಪೂರ ಪಂತಿನ ಗೊತ್ತಿತ್ತು ಅಂಚೆನ ಅಪ್ಲೈ ಮಾಡ್ತೆ ಪೇಷಂಟ್ ಇದೇ ಬತ್ತು ಸೇಫ್ ಆನ್ ಎಮರ್ಜೆನ್ಸಿ ಕಣತ ಓಕೆ ಕಣತಿ ಬಕ್ಕ ಸೇಫ್ ಆನ್ ಮುಲ್ಲ CPR ಪೂರ ಕೊರ್ದು ಬಕ್ಕ ICU ಶಿಫ್ಟ್ ಮಾಡ್ತೆ ಓಕೆ ಅಂಚ ಅವು ಒಂಜಿ ಪೇಷಂಟ್ ಶಿಫ್ಟ್ ಅಂಚ ಬಂತ ಮುಲ್ಪ ಕಲ್ಪದ್ರೆ CPR ಮಲ್ಪರೆ ಕೆಲವು ಟ್ರೈನಿಂಗ್ ಪೂರ ಪನ್ನ ಕಂಪಲ್ಸರಿ ಮುಲ್ಪ ವರ್ಕ್ ಮನ್ ಮಕ್ಳಿಗೆ ಇಜ್ಜ ಅಂಚದಾಲೆ ಇಜ್ಜಿ ಪಂಡ ಬೇಸಿಕ್ ಅದು ಫಂದ್ ಕೊರ್ಪೆ ಓಕೆ ಇರಿಗ ಅಪ್ಪಗ CPR ಮಲ್ಪೋಲಿ ಬಂದ ಧೈರ್ಯ ಎಂಚ ಬತ್ತಂದೆ ಬಡ ಡಾಕ್ಟರ್ ನಕ್ಲೆ ಒಂಜಿ ನ್ಯಾಕ್ ಉಪ್ಪುಂಡು ಎಂಚಲ ಒಂಜಿ ಮಲ್ಪಲ ಟ್ರಿಕ್ ಉಪ್ಪುಂಡು ಬನ್ನ ನಾರ್ಮಲ್ ಜನಕ್ಲೆ CPR ಎಸ್ ಓಕೆ ಅಂತು ಏರಿ ಹ್ಯಾಂಡ್ ಇಂಚ ಮಲ್ತದ ಮಲ್ಪನ ಅಂಚ ಬಟ್ ಸ್ಟಿಲ್ ಅವು ಧೈರ್ಯ ಎಂಚ ಬರ್ಪುಂಡು ನಮ್ಮ ಮಲ್ತ ದಾಲ ಮೀನಿ ಪ್ರಾಬ್ಲಮ್ ಆಂಡ ನಮ್ಮ ಹಾರ್ಟ್ ಪುಷ್ ಮಲ್ಪನಾಗ ಬಂದ ಫೀಲ್ ಉಪ್ಪುಂಡು ಪೋಡಿಗೆ ಉಪ್ಪುಂಡು ಸೊ ಹೌ ಯಾನ್ ಪಂಡ ಎಂಕ ಒಂತೆ ಧೈರ್ಯ ಅಂತ ಇತ್ತಂಡು ಮಲ್ಪುಗ ಮಲ್ಪನ ಧೈರ್ಯ ಇತ್ತಂಡು ಪಂಡ ಮುಕುಲ್ಲ ಪಂದ್ ಕೊರ್ದಿತ್ತೀರಿ ಇಂಚೆನೆ ಮಲ್ಪೋಡು ಅಂಚೆ ಇತ್ತಂಡ ಓಕೆ ಮಲ್ಪೆ ಬಂದ ಧೈರ್ಯ ಇತ್ತು ಅಂಚ ಮಲ್ತೆ ಸರ್ ಅಂಚ ಓಕೆ ಅಂಚ 42 ವರ್ಷದರ್ನ ಜೀವ ಓರಿಂಡು ಒಂಜಿ ಪುಣ್ಯದ ಬೇಲೆ ಮಲ್ತಾರಿ ಆತೆ ಒಂಜೋನ ದಾದ ಪಂಡೇರ ಅಪ್ಪಗ ಪನಗ ಡಾಕ್ಟರ್ ನಕ್ಲ ತೂನಗ ಪನಗ ಇರ ಅಲ್ಪ ಒಂಜಿ ಆ ಪ್ರಿಕಾಷನ್ಸ್ ಎತ್ತು ನೆಟ್ ಜೀವ ಓರಿಂಡು ಸೊ ಅಂಚ ದುಪ್ನಾಗ ದಾದ ಪಂಪಡೆ ಬಡ ಮಸ್ತ್ ಜನಕ್ಲೆ ಅವೇ ಒಂಜಿ ವಿಚಾರ ಉಂಡು ಪೋಡಿಗೆ ಉಂಡು CPR ಮಲ್ಪರ ಪೋಡಿಗೆ ಹಾಪುಂಡು ಮಲ್ಪರ ಜೊತೆ ಬಡ ಟಿಯರ್ಲ ಪೋಪುಜೇರು ಸೊ ಇರು ಆ ಒಂಜಿ ಬೇಲೆನ್ ಮಲ್ತಾರೆ ಮಾತ್ರೆಗಳು ಒಂಜಿ ಪನ್ಪಡ ದಾದ ಪನ್ಪಾರ ಸರ್ ಮಾತೆಲಿತ್ತೆ ಜವನೇರಿ ಪಾರ್ತಂಡ ಗೊತ್ತಿತ್ತಂಡ ಮಲ್ಪೊಲಿ ಬೊಕ್ಕ ಗೊತ್ತಿಜಿನಲ್ಲ ಮಲ್ಪೊಲಿ ಪಂಡ ನಮಕ್ ಸ್ಟ್ರೆಂತ್ ಇತ್ತಂಡ ಮಲ್ಪ ಏರಿಯಕ್ಲ ಮಲ್ಪೊಲಿ CPR ಅದೇ ಗೊತ್ತಿಪ್ಪೊಡದಲ್ಲ ದಾಲಿ ಓಕೆ ಎಂಚ ಪ್ರೊಸೀಜರ್ ಉಪನಾಗ ಫಸ್ಟ್ ಇರುತ್ತು ಪಂಡರ್ ಅಲ್ಪ ಕೈನೋ ಒಂದು ಮಲ್ತದ ಪುಷ್ ಮಲ್ಪಡ ಎಂಚ ಮಲ್ತಿನ ಪ್ರೊಸೀಜರ್ ಎಂಚ ಮಲ್ತಾರ ಅಪ್ಪಗ ಪಂಡ ಪ್ರೊಸೀಜರ್ ಪಂಡ ಖಾಲಿ ಇಂಚ ಅಕಲ್ ಪೂರ ಇಪ್ಪೇರೆ ನಮ್ಮ ಖಾಲಿ ಒತ್ತು ನಾನು ಪಂಡ ಫುಲ್ ಪುಷ್ ಮಲ್ಪಾರ ಇಜ್ಜಿ ಮಿಡಲ್ ಲೈನ್ ಪುಷ್ ಮಲ್ಪಾರ ಪಂಡ ಒಂಜಿ 5 ಸೆಂಟಿಮೀಟರ್ ತೂಲ ಇಪ್ಪೋದು ಮಲ್ಪಾರೆ ಆತು ಓಕೆ ಆತು ಮಲ್ತದು ಬೊಕ್ಕ 30 ಸಾರಿ ಕೊರ್ದು ಬೊಕ್ಕ ರಡ್ಡು ಬ್ರಿತ್ ಕೊರೆಪ್ಪುಡು ನಮ್ಮಡು ಇಜ್ಜಿಂದ ಬಾಯ್ಡು ಕೊರೋಡು ಸರ್ ಓಕೆ ಓಕೆ ಅಪ್ಪಗ ಫುಲ್ ಬ್ರೀತ್ ಮಲ್ಪೇರೆ ಉಸಿರಾಡುವೇರೆ ಇಜ್ಜಿ ಇಜ್ಜಿ ನಮ್ಮನೆ ಕೊರೋಡು ಉಸಿರಾಕ್ಲೆ ಓಕೆ ನಮ್ಮ ಉಸಿರು ಹಾಕ್ಲೆಗೂ ಕೊರೋಡು ಬಾಯ್ದ ಮುಖಾಂತರ ನಮ್ಮ ದಾಲ ಎಕ್ವಿಪ್ಮೆಂಟ್ ಇಜ್ಜಿಂದ ಬಾಯ್ದ ಮುಖಾಂತರ ಕೊರೋಡು ಓಕೆ ದೆನ್ ಆಫ್ಟರ್ ದಟ್ ದಾದ ಆಪುಂಡು ಅಪ್ಪಗ ಅಕ್ಲೆಗೆ ಪಂಡ ಆದಾಗ ಒಂಥರ ಇಂದು ಕೊರಿಬೇಟಿಗೆ ಮೂಲು ಹಾರ್ಟ್ ವರ್ಕ್ ಆಲ್ಪಾರ ಸರ್ ಆಪುನ ಅಂಚ ಅಂತೆ ಆಪುನ ಓಕೆ ಓಕೆ ದೆನ್ ಆಫ್ಟರ್ ದಟ್ ಅಕ್ಲು ಒಂಚೂರು ಜೀವಂತ ಉಪ್ಪು ಇರತ್ತೆ ಹಾರ್ಟ್ ಅಂತೆ ಪಂಪ್ ಆವರ ಸುರಾಪ್ ನಮ್ಮ ಮೂಲ ಪಂಪ್ ಮಲ್ಸ್ಬೇಕಂದ್ರೆ ಹಾರ್ಟ್ ಪಂಪ್ ಆವರ ಸುರಾಪ್ನ ಅಂಚ ಬ್ಲಡ್ ಓಕೆ ಎಸ್ ಒಂದು ಸಾಕೀತತೆ ಓಕೆ ಸಾಕೀತು 1 ವರ್ಷದ ಪಿರವುಗು ಒಂಜಿ 42 ವರ್ಷ ಪ್ರಾಯದ ಪೊಂಜೋನ ಜೀವನ ಒರಿಪಾದೇರು ಹೆಂಚ ಪನ್ನಗಾರಿಗೆ ಹಾರ್ಟ್ ಅಟ್ಯಾಕ್ ಆದಿತ್ತು ಆ ಸಂದರ್ಭಡ್ ಮೇರೆ CPR ಮಲ್ಪನೇನು ಡಾಕ್ಟರ್ ಮಲ್ಪನೇನು ತೂತೇರು ಒಂಜಿ ಟ್ರೈನಿಂಗ್ಲ ತೂದಿತ್ತೇರು ಸೊ ಅಂಚದಪ್ಪನಾಗ ದಾಲ ಪೋಡಿ ಅಂದೆ ಧೈರ್ಯ CPR ಮಲ್ತೇರು CPR ಮಲ್ತದ ಆ ಒಂಜಿ ಪೊಂಜೋನ ಜೀವನ ಒರಿಪೋನಂಚ ಪುಣ್ಯದ ಬೇಲೆ ಮಲ್ತೇರು ಸೊಲ್ಮೇಲು ಸಾಕ್ಯತೆ ಇಂಕ್ಲೊಟ್ಟಿಗೆ ಪಾತ್ರೆನಕ್ಕೆ ಜನಕ್ಕೆ ಒಂಜಿ ಅವೇರ್ನೆಸ್ ಲ ಕೊರಿಯಾರೆ ಥ್ಯಾಂಕ್ ಯು ವೀಕ್ಷಕರೇ, ಈಗಾಗಲೇ ತಾವು ನೋಡಿದ್ರಿ ಸಾಕೀತ್ ಅವರು ಅಂದರೆ KMC ಹಾಸ್ಪಿಟಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರುವಂತಹ ಸಾಕೀತ್ ಅವರು ಯಾವ ರೀತಿ 42 ವರ್ಷ ಪ್ರಾಯದ ಮಹಿಳೆಯ ಜೀವನ CPR ಮಾಡುವ ಮೂಲಕ ಬದುಕಿ ಉಳಿಸಿದ್ರು ಅನ್ನುವಂಥದ್ದು. ಅದೇ ರೀತಿ ಇದೀಗ ಮತ್ತೊಬ್ಬರು ಅದೇ ಒಳ್ಳೆಯ ಕೆಲಸ ಮಾಡಿರುವಂತಹ ವ್ಯಕ್ತಿ ಇದ್ದಾರೆ, ಅಂದರೆ ರೋಲ್ಯಾಂಡ್ ಅನ್ನುವಂಥವ್ರು ಇವರ ಹೆಸರು. ಜೊತೆಗೆ OPDಯ ಇನ್ಚಾರ್ಜ್ ಆಗಿದ್ದಾರೆ KMC ಹಾಸ್ಪಿಟಲಲ್ಲಿ. ಸೊ ಹಾಗಿದ್ದಾಗ ಇವರು ಕೂಡ
6 ಮಂತ್ ಬ್ಯಾಕ್, ಜಸ್ಟ್ 6 ಮಂತ್ ಬ್ಯಾಕ್ ಇದೇ ರೀತಿ CPR ಮಾಡಿ ಒಂದು ಜೀವವನ್ನು ಉಳಿಸಿದ್ದಾರೆ. ಸೊ ಹಾಗಿದ್ದಾಗ ಅವರು ಮಾಡಿರುವಂತಹ ಪ್ರಕ್ರಿಯೆಯನ್ನು ತಾವು ನೋಡ್ಕೊಂಡು ಬಂದರೆ ಪ್ರಾಕ್ಟಿಕಲ್ ಆಗಿ. ಸೊ ಹಾಗಿದ್ದಾಗ ಸರ್ ನಮಸ್ತೆ ಸರ್. ನಮಸ್ತೆ. ಎಸ್, ಜೊತೆಗೆ ಪ್ರಥಮವಾಗಿ ಕೇಳಬೇಕು, ಈಗ ಸಾಕೇತ್ ಜೊತೆ ನಾನು ಮಾತಾಡ್ಕೊಂಡು ಬಂದೆ. ಸೊ ಹಾಗಿದ್ದಾಗ ತಾವು ಕೂಡ CPR ಮಾಡುವ ಮೂಲಕ ಒಂದು ಜೀವವನ್ನು ಉಳಿಸಿದ್ರಿ ಸರ್. ಎಸ್ ಸರ್, ಏನು ಹೇಳ್ತೀರಿ ಆ್ಯಂಡ್ ಹೌ ಅನ್ನುವಂಥ ಪ್ರಶ್ನೆ ಸರ್. ಬೇಸಿಕಲಿ ಅದು ಪೇಷಂಟ್ ನಮಗೆ OPDಗೆ ಬಂದಿತ್ತು. ಓಕೆ. ಸೊ OPDಗೆ ಬಂದವ್ರಿಗೆ ಇಂಜೆಕ್ಷನ್ ಆದ್ರಿಂದ ನಾವು ಪ್ರೊಸೀಜರ್ಗೆ ಶಿಫ್ಟ್ ಮಾಡ್ಬೇಕಾದ್ರೆ ಸಡನ್ ಅನ್ರೆಸ್ಪಾನ್ಸಿವ್ ಆದರು. ಸೊ ನನ್ನ ಜೊತೆ ಒಬ್ಬರು ನರ್ಸಿಂಗ್ ಇದ್ದರು. ಸೊ ಇಮಿಡಿಯೇಟ್ ಅವ್ರ ಕ್ಲಿನಿಕಲ್ ಪಾರ್ಟ್ಸ್ ಎಲ್ಲ ಹ್ಯಾಂಡಲ್ ಮಾಡಿದ್ರು. ಸೊ CPR ನಾನು ಇಮಿಡಿಯೇಟ್ ಟೇಕ್ ಓವರ್ ಮಾಡಿ ಕಂಪ್ರೆಷನ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಬೈ ಕಂಪ್ರೆಷನ್ ಸ್ಟಾರ್ಟ್ ಮಾಡ್ತಾ ರಿವೈವ್ ಆದರು ಆಮೇಲೆ, ಥ್ಯಾಂಕ್ ಗಾಡ್. ಸೊ ಇಮಿಡಿಯೇಟ್ ಮತ್ತೆ ಡಾಕ್ಟರ್ಸ್ಗೆಲ್ಲ ಕರೆದು ನಮ್ಮದು ಏನು ಪ್ರೋಟೋಕಾಲ್ ಇದೆ ಓಕೆ ಅದು ತಗೊಂಡು ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಿದ್ವಿ. ಈಗ ಪೇಷಂಟ್ ಈಗ ಚೆನ್ನಾಗಿದ್ದಾರೆ. ಓಕೆ. ಅಲ್ಲ, CPR ಮಾಡುವಂಥದ್ದು ಅಂದರೆ ತಮ್ಗಳಿಗೆ ಕಲಿಸಿದ್ರ ಹೇಗೆ? ಟ್ರೈನಿಂಗ್ ಆಗಿತ್ತು, ತುಂಬ ಸರಿ ಟ್ರೈನಿಂಗ್ ಆಗಿದೆ. ಈವನ್ ನನ್ನ ಪ್ರೀವಿಯಸ್ ಆರ್ಗನೈಸೇಷನ್ ಟ್ರೈನಿಂಗ್ ಆಗಿತ್ತು. ಓಕೆ. CPR ಮಾಡುವಾಗ ಅಂದರೆ ಮೇಯ್ನ್ಲಿ ನಾವು ಯಾವ ಥಿಂಗ್ಸ್ಗಳನ್ನು ಅಥವಾ ಯಾವ ವಿಚಾರಗಳನ್ನು ನಾವು ಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ? ಯಾಕಂದರೆ ಡಾಕ್ಟರ್ಗಳು ಮಾಡ್ತಾರೆ ಸರಿ, ಬಟ್ CPR ಮಾಡೋದಕ್ಕೆ ಎಲ್ಲರಿಗೆ ಬರಲ್ಲ ಅನ್ನುವಂತಹ ವಿಚಾರಗಳು ಬರುತ್ತೆ. ಸೊ ಏನು ಹೇಳ್ತೀರಿ? ಡಾಕ್ಟರ್ಸ್ಗೆ ನಮಗೆ ಬೇಕಾಗಿರೋದು ಬೇಸಿಕಲಿ ನಾವು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತೇವೆ. ಸೊ ಇಮಿಡಿಯೇಟ್ಲಿ ಪೇಷಂಟ್ ಏನಾದರೂ ಸಡನ್ ಅನ್ರೆಸ್ಪಾನ್ಸಿವ್ ಆದರೆ ಜಸ್ಟ್ ನಾವು ಪ್ಯಾನಿಕ್ ಆಗಬಾರ್ದು. ಫಸ್ಟ್ ಆಫ್ ಆಲ್ ನಮ್ಗೆ ಏನು ಗೊತ್ತಿದೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಸಡನ್ ಯಾರು ಪೇಷಂಟ್ ಅನ್ರೆಸ್ಪಾನ್ಸಿವ್ ಆದರೆ ಅವ್ರಿಗೆ ಇಮ್ಮಿಡಿಯೇಟ್ ಅವ್ರಿಗೆ ಫ್ಲ್ಯಾಟ್ ಸರ್ವಿಸಲ್ಲಿ ಮಲಗಿಸಿ ಇಮ್ಮಿಡಿಯೇಟ್ ನಾವು ನೋಡ್ತೇವೆ ಪಲ್ಸ್ ಉಂಟೇನಾದರೆ, ಮತ್ತು ಅವ್ರ ಹೆಸರು ಕರಿತೇವೆ ಜೋರಾಗಿ, ಯಾಕಂದರೆ ನಾವು ಶೋಲ್ಡರ್ ಟ್ಯಾಪ್ ಮಾಡಿ. ಸೊ ಅದಾದಮೇಲೆ ಇಮಿಡಿಯೇಟ್ CPR ಸ್ಟಾರ್ಟ್ ಮಾಡಿ ಅವ್ರಿಗೆ ರಿವೈವ್ ಆಗೋ ತನಕ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಅದೊಂದು ನಮಗೆ ಬೇಕಾಗಿರೋದು. ಓಕೆ. ಎಸ್, ಹಾಗಿದ್ದಾಗ ನಮ್ಮ ರೋಲ್ಯಾಂಡ್ ಅವರು ಕೂಡ ಇದೇ ರೀತಿ CPR ಮಾಡುವ ಮೂಲಕ ಒಂದು ಜೀವವನ್ನು ಉಳಿಸಿದ್ದಾರೆ. ಸೊ ಹಾಗಿದ್ದಾಗ ಮಾಡ್ಬೋದು ಪ್ರತಿಯೊಬ್ಬರು ಕೂಡ, ಆದರೆ ಪ್ರಾಪರ್ ಆಗಿರೋಂಥ ಟ್ರೈನಿಂಗ್ ಪಡೆದುಕೊಂಡಿದ್ರೆ ವೆರಿ ಈಸಿಯಾಗಿ ಮಾಡ್ಬೋದು, ಜೊತೆಗೆ ಒಂದು ಜೀವವನ್ನು ಉಳಿಸ್ಬೋದು. ಯಾಕಂದರೆ ಒಂದು ಕಡೆ ಸಾಕೀತ್ ಅವರು ಜೊತೆ ಇನ್ನೊಂದು ಕಡೆ ರೋಲ್ಯಾಂಡ್ ಅವರು ಇಬ್ಬರು ಕೂಡ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಂತಹ ವ್ಯಕ್ತಿಗಳು. ಸೊ ಹಾಗಿದ್ದಾಗ ಯಾವ ರೀತಿ CPR ಪ್ರೊಸೀಜರ್ ಅಂತ ತಾವು ನೋಡ್ಕೊಂಡು ಬಂದರೆ, ಈಗ ಇನ್ನು ಮುಂದಕ್ಕೆ ನಾನು ವೈದ್ಯರ ಜೊತೆ ಆ್ಯಂಡ್ ಯಾವ ರೀತಿ ಇರುತ್ತೆ ಕಂಪ್ಲೀಟ್ ಆಗಿ CPR ಜೊತೆಗೆ ಈ ಸಂದರ್ಭ ಯಾವ ರೀತಿ ಪ್ರಿಕಾಷನ್ಸ್ಗಳನ್ನು ನಾವು ತೆಗೆದುಕೊಳ್ಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲ ವಿಷಯದ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸರ್ ರೋಲ್ಯಾಂಡ್ ಅವರು. ಯಾಕಂದರೆ ತಮ್ಮ ಒಂದು ಧೈರ್ಯ, ಬಹುಶಃ ಇದು ಧೈರ್ಯ ಬೇಕು ಅಂತ ಹೇಳ್ತಾರಲ್ವಾ ಈ ಸಂದರ್ಭ, ಒಂದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಚೆನ್ನಾಗಿರಬೇಕು. ಸೊ ಅಲ್ವಾ, ಅದಿದ್ರೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ಯಾನಿಕ್ ಆಗಬಾರ್ದು ಅಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್.